ಕರ್ನಾಟಕ ಸರ್ಕಾರದಿಂದಾಗಿ ದೇಶಾದ್ಯಂತ ರಾಜ್ಯದ ಹೆಸರು ಹಾಳಾಗುತ್ತಿದೆ. 40% ಇಡೀ ರಾಜ್ಯದ ಮರ್ಯಾದೆಯನ್ನು ಹರಾಜಿಗಿಟ್ಟಿದೆ. ಭಾರತ ನಿರುದ್ಯೋಗ, ಬಡತನ, ಭ್ರಷ್ಟಾಚಾರ ಹೆಚ್ಚಿದ್ರೂ ಪ್ರಧಾನಿಗಳು ವಿಶ್ವಗುರು ಅನ್ನುತ್ತಾ ಸುಳ್ಳಿನ ಸರಮಾಲೆಯನ್ನೇ ಕಟ್ಟುತ್ತಾರೆ. ದೇಶದ ಎಲ್ಲ ಆಸ್ತಿಗಳನ್ನು ಉದ್ಯಮಿಗಳು ಪಾಲಾಗುತ್ತಿವೆ. ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಮತದಾನದಲ್ಲಿ ಜನ ಪಾಲ್ಗೊಳ್ಳಬೇಕಾಗಿದೆ ಎಂದು ಕೇಂದ್ರದ ಮಾಜಿ ಸಚಿವ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ತಾರಿಕ್ ಅನ್ವರ್ ಹೇಳಿದರು. ಅವರು ಮುನ್ನೂರು ವಲಯ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಕುತ್ತಾರು ಜಂಕ್ಷನ್ನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಹಿನ್ನೆಲೆಯಲ್ಲಿ ನಡೆದ ಸಾರ್ವಜನಿಕ ಸಭೆ ಹಾಗೂ 22 ಮಂದಿ ಬಿಜೆಪಿ ಹಾಗೂ 12 ಮಂದಿ ಎಸ್ಡಿಪಿಐನ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಗೊಳಿಸುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಎಲ್ಲ ಬೇಡಿಕೆಯಲ್ಲಿ ಶಾಸಕರು ಇವತ್ತು ಬಹಳ ಕ್ಷಿಪ್ರವಾಗಿ ಮಾಡಿಕೊಟ್ಟಾಗ ಯುಟಿ ಖಾದರ್ನಿಂದ ಬಹಳ ನಿರೀಕ್ಷೆಯನ್ನ ಹೊಂದಿದೆ. ದಿನದ 14 ಗಂಟೆ ಬೆಂದಿದೆ. ಯುಟಿ ಖಾದರ್ ಗೆದ್ದಿದೆ. 6 ರಾಜ್ಯಗಳ ಮೊದಲ ಸಚಿವ ಯುಟಿ ಖಾದರ್ ಅವರು ವೇದಿಕೆಯಲ್ಲಿ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರನ್ನು ಆದಿತ್ಯರ ಅವರು ದಯವಿಟ್ಟು 11 ಜನ ಕೂಡ ವೇದಿಕೆಯಲ್ಲಿ ಬಂದು ನಮ್ಮ ಶಾಸಕರು ಮತ್ತು ನಮ್ಮ ಪ್ರಸ್ತುತ ಅಭ್ಯರ್ಥಿಯಾದಂತಹ ಯುಟಿ ಖಾದರ್ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಸಮ್ಮುಖದಲ್ಲಿ ತಾವುಗಳು ಏನು ಉಪ ನಾಯಕರು ಎಷ್ಟೇ ಪ್ಲಸ್ ನಲ್ಲಿದ್ದಾರೆ. ಈಗ ಮೊದಲು ಯಾರು? ಫಸ್ಟ್ ಚೇರಿ ಸಿದ್ದರಾಮಯ್ಯನವರು, ನೆಕ್ಸ್ಟ್ ಚೇರ್ ಯಾರ್ದು? ಖಾದರ್. ಮುಂದಕ್ಕೆ ಹೇಗೆ ಆಗಬೇಕು? ಫಸ್ಟ್ ಸಿದ್ದರಾಮಯ್ಯ ಆಗಬೇಕು, ನೆಕ್ಸ್ಟ್ ಉಪಮುಖ್ಯಮಂತ್ರಿ ಯುಟಿ ಖಾದರ್ ಆಗಬೇಕು. बोलो यूटी खदर की, बोलो कांग्रेस पार्टी की, बोलो कांग्रेस